ಬೆಳ್ತಂಗಡಿ ತಾಲೂಕಿನ ಬಂದರು ಮೊಗ್ರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿನ್ನೆ ಕುಟುಂಬ ಮಿಲನ ಕಾರ್ಯಕ್ರಮ ನಡೆಯಿತು. ಉಂತನಾಜಿಯ ಶ್ರೀ ಲಕ್ಷ್ಮೀ ನಾರಾಯಣ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ, ಬಿಜೆಪಿ ಬೆಳ್ತಂಗಡಿಯ ಮಂಡಲ ಅಧ್ಯಕ್ಷರಾದ ಜಯಂತ್ ಕೋಟ್ಯಾನ್, ದಯಾನಂದ ಕಲ್ಲಾಪು ಸೇರಿದಂತೆ ಬೂತ್ ಮಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಈ ಕುಟುಂಬ ಮಿಲನದಲ್ಲಿ ಬಿಜೆಪಿಗೆ ಹೊಸ ಕಾರ್ಯಕರ್ತರನ್ನ ಸೇರ್ಪಡೆಗೊಳಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನ ಊರಿನ ಗ್ರಾಮಸ್ಥರು ಮೈರುಳ್ ತಡ್ಕದಿಂದ ಉಂತನಾಜಿಯವರೆಗೆ ಆಕರ್ಷಕ ಬೈಕ್ ರ್ಯಾಲಿ ನಡೆಸಿ ಸ್ವಾಗತಿಸಿದರು. ಕಲ್ಪನೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನುಷ್ಠಾನ ಮಾಡಿಕೊಂಡು ಮರೆತುಕೊಂಡಿದ್ದೆ. ನಮ್ಮ ಗ್ರಾಮ ಪಂಚಾಯತ್ ದೇವಿ ಪ್ರಸಾದರಲ್ಲಿ ನಿಜವಾದ ಗ್ರಾಮೀಣ ಭಾಗಗಳು ಒಂದು ಯುವಕರು ವಾರಿತಿ ಕೃಷಿಗೆ ಪೂರಕವಾದ ಕೆಲಸ ನಂಪಣಕ್ಕೆ ಸಾಮಾನ್ಯ ನರೇಂದ್ರ ಮೋದಿ ಅವರ ಕಲ್ಪನೆ ನಿಜವಾದ ಕಡಮಾಜಿ ದೇವಪ್ರಸಾದ್ ರಾಜ್ಯ ಜನ ಭಾಷಣ ಅವು ನನಗೆ ಮಾದರಿ ಸ್ಫೂರ್ತಿ ಅವಡೆ ನರೇಂದ್ರ ಮೋದಿ ಅವರ ಮಸ್ತ್ ಯೋಜನೆ ಮೂಲಕ ಲೋನ್ ಇಂಚಿನ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಜೊತೊಂದು ಆತ್ಮನಿರ್ಭರ ಭಾರತಗೆ ನಮ್ಮ ಕೆಲಸ ಖಂಡಿತ ದೇವರನ್ನೆಲ್ಲ ಅದನ್ನ ಮಿಕ್ಕೆಲ್ಲ ವೆಂಕಲ ಐಕ್ ಕೂಡ ಮಾಹಿತಿಯನ್ನ ಕೊಡುವ ಈ ಸಂದರ್ಭಗಳು ನೆನಪಂತ ಇಷ್ಟ. ಇನಿ ಹಲ್ಲಿ ಈತನ ಬಡ ಕುಟುಂಬದಗಳಿಗೆ ಕರೆಂಟ್ ಇಜ್ಜಿ ತೊಂದರೆ ಡಿಪಣಂಚಿನ ಸಂದರ್ಭಗಳು ಆಕಳ ಬದುಕಿಡು ಬದುಕು ಕೊರೋದಿಷ್ಟು ಇನ್ನು ಆಕಳಿಗಳ ಯೋಜನೆ ಮಂತಿರಿ ಜೀವನ್ ಜ್ಯೋತಿ ಯೋಜನೆ ಮುಖಾಂತರ ಆಕಳಿಗಳ ಕರೆಂಟ್ ಕೊಟ್ಟಂಚಿದ ಕೆಲಸ ದೀನ್ ದಯಾಳ್ ಪುದರಡು ಈ ಕಾರ್ಯಕ್ರಮ ಮಾಡ್ತಿದ್ರು ನರೇಂದ್ರ ಮೋದಿ ಹಣ ಜನೌಷಧಿ ಕೇಂದ್ರ ಯೋಚನೆ ಮಾಡ್ಲಿ ಈ ಒಂದು ಮೆಡಿಕಲ್ಗೆ ಪೋಣಂದ 2,000 3,000 ಒಂದು ತಿಂಗಳು ಮರ್ದಾಪುಣ ನಮ್ಮ ಹೋದು ಜನೌಷಧಿ ಕೇಂದ್ರ ಸರ್ಕಾರದ ಒಂದು ಜನೌಷಧಿ ಕೇಂದ್ರದ ಮರ್ದು ಬಿದ್ದಂಡ ನಂಗೆ 40% ಉಳಾಯಿ 50% ನಮ್ಗೆ ಡಿಸ್ಕೌಂಟ್ ಮಾತ್ರ ತಿಕ್ಕೊಂಡು ನಮ್ಮ ಈ ರೀತಿಯ ಯೋಜನೆ ಜನಸಾಮಾನ್ಯರಿಗೆ ತೆರೆಪವನ ಮುಖಾಂತರ ನೀವು ಜಾತ್ ಅಪ್ಪೆರ್ಲು ನಮ್ಮ ಈ ದೇಶದ ಅಪ್ಪೆರ್ಲು ಕಟ್ಟಡು ನೆಮ್ಮದಿ ಕಟ್ಟೋಡು ಇಪ್ಪಣಂಚಿನ ಕಾಲಘಟ್ಟ ಒಂಜಿ ಮರಿಯಲದ ಕೊರ್ತಡು ಚಂಡಿಗಣಕ್ಕೆಲ್ಲ ಸೋಮವಾರ ಪುಣಂಚಿನ ಕಾಲಘಟ್ಟ ಆಕಲ್ನ ಕಣ್ಣೀರು ನೀರು ಬಂದಾಗ ಈ ದೇಶದ ಅಪ್ಪೆರ್ಲು ಕಟ್ಟಡು ಜೀವನ ದೇಪರಲ್ಲಿ ಅಕ್ಕಲ ನೆಮ್ಮದಿದ ಬದುಕನ್ನು ಕಟ್ಟೋಡು ಈ ದೇಶದ ನರೇಂದ್ರ ಮೋದಿ ಯೋಜನೆ ಮಾಡ್ತೀರಿ ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ ಯೋಜನೆ ಮಾಡ್ತೀರಿ ಯೋಜನೆ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿ ಆ ಸಂದರ್ಭಗಳು ಸೀತಾರಾಮಯ್ಯ ಒಟ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಯೋಜನೆ ಮೊತ್ತ 14,000 ಗ್ಯಾಸ್ ನರೇಂದ್ರ ಮೋದಿ ಯೋಜನೆ ಇಲ್ಲೆಲ್ಲ ಮುಟ್ಟ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡ್ತೇವೆ.